ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ ಸಲುವಾಗಿ ಮತಪ್ರಚಾರ ಮಾಡ್ತಾ ಇರುವ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರು ಬಿಜೆಪಿ ಸಾಧನೆಯನ್ನ ತನ್ನ ಸಾಧನೆಗಳೆಂದು ಬಿಂಬಿಸಿಕೊಳ್ತಾ ಇದ್ದಾರೆ. 15ನೇ ವಾರ್ಡಿನಲ್ಲಿ ಬಿಜೆಪಿ ಕಾರ್ಪೊರೇಟರ್ ಮಾಡಿರುವ ಕೆಲಸಗಳನ್ನ ಕಾಂಗ್ರೆಸ್ ಕೈಪಿಡಿಯಲ್ಲಿ ಮುದ್ರಿಸಿಕೊಂಡು ಜನತೆಗೆ ಮೋಸ ಮಾಡ್ತಿದ್ದಾರೆ ಅಂತ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಆರೋಪಿಸಿದರು. ನಗರದ ಕಾವೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನ ಸಾಧನೆಯ ಕೈಪಿಡಿಯಲ್ಲಿರುವ 90% ಅಭಿವೃದ್ಧಿ ಕೆಲಸಗಳನ್ನು ಬಿಜೆಪಿ ಕಾರ್ಪೊರೇಟರ್ಗಳು ಮಾಡಿರುವುದು ಮತದಾರರಿಗೆ ಸುಳ್ಳು ಹೇಳಿ ಅವರನ್ನ ಸೆಳೆಯಲು ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರು. ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡೋದು ಸಹಜ. ಈ ಕೀಳು ಮಟ್ಟದ ರಾಜಕಾರಣ ಶೋಚನೀಯ ಸಂಗತಿ. ಕಳೆದ 1.5 ವರ್ಷದಿಂದ ಅಭಿವೃದ್ಧಿ ಕೆಲಸವನ್ನ ಮಾಡಲು ಕಾಂಗ್ರೆಸ್ ಅಡ್ಡಿಯನ್ನ ಮಾಡ್ತಾ ಇದೆ. ಇನ್ನು ಕಾವೂರಿನ ಪರಿಸರದಲ್ಲಿ 12 ಲಕ್ಷ ವೆಚ್ಚದ ಶೌಚಾಲಯ ನಿರ್ಮಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾವೂರು ಪರಿಸರದಲ್ಲಿ ಯಾವುದೇ ಶೌಚಾಲಯವಿಲ್ಲ ಅಂತ ಹೇಳಿದ್ರು. ನಮ್ಮ ಬಿಜೆಪಿ ಕಾರ್ಪೊರೇಟರ್ಸ್ಗಳು ಅವರವರ ವಾರ್ಡ್ನಲ್ಲಿ 90% ಇದರಲ್ಲಿ ಕೆಲಸ ಎಲ್ಲ ಏನೆಲ್ಲ ತೋರಿಸಿದ್ದಾರೆ, ಇದೆಲ್ಲ 90% ಕೆಲಸವನ್ನು ನಮ್ಮ ಬಿಜೆಪಿಯ ಕಾರ್ಪೊರೇಟರ್ಗಳು ಅವರವರೆಲ್ಲ ವಾರ್ಡಿನಲ್ಲಿ ಮಾಡಿದಂಥ ಕೆಲಸವನ್ನು ನಾನು ಮಾಡಿದ ಕೆಲಸ ಅಂತ ಈ ಮಾಜಿ ಶಾಸಕರು ಪ್ರಿಂಟ್ ಮಾಡಿ ಇದನ್ನು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಬಹಳ ನಾಚಿಕೆಗೇಡಿನ ವಿಷಯ. ಅಂದರೆ ಸುಳ್ಳು ಹೇಳಿ ಜನರ ಮನಸ್ಸನ್ನು ತಿರುಚುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ರಾಜಕಾರಣ ಮಾಡುವುದು ರಾಜಕೀಯ ವ್ಯಕ್ತಿಗಳು ಸಹಜ. ಆದರೆ ಈ ಕೀಳುಮಟ್ಟದ ರಾಜಕಾರಣ, ಸುಳ್ಳು ಹೇಳಿ ರಾಜಕಾರಣ ಮಾಡುವುದು ಬಹಳ ಒಂದು ಶೋಚನೀಯ ಸಂಗತಿ. ಬಳಿಕ ಜಿಲ್ಲಾ ಕಾರ್ಯದರ್ಶಿ ರಣದೀಪ್ ಕಾಂಚನ್ ಅವರು ಮಾತನಾಡಿ, 15ನೇ ವಾರ್ಡ್ನಲ್ಲಿ ರಾತ್ರೋರಾತ್ರಿ ಕಾಂಗ್ರೆಸ್ನ ಕೈಪಿಡಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ನಮ್ಮ ವಾರ್ಡಿನಲ್ಲಿ ನಿನ್ನೆ ರಾತ್ರಿ ದಿವಸ ಇಲ್ಲಿಯ ಅಭ್ಯರ್ಥಿಯಾದ ಕಾಂಗ್ರೆಸ್ನ ಅಭ್ಯರ್ಥಿಯವರು ಅವರ ಸಂಘಟನೆಗಳು ಸೇರಿಕೊಂಡು ನಮ್ಮ ಈ ಏರಿಯಾದ 15ನೇ ವಾರ್ಡ್ನ ಮನೆಗಳಿಗೆಲ್ಲ ಈ ಕೈಪಿಡಿಯನ್ನು ಮನೆ ಮನೆಗೆ ತಲುಪಿಸಿದ್ದಾರೆ. ಇದರಲ್ಲಿ ನಾವು ನೋಡಿದಾಗ ಒಂದು 90% ನಮ್ಮ ಮಧುಕಿರಣ್ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಇಲ್ಲಿಯ ನಮ್ಮ ಮಾಜಿ MLA ಅವರು ಮಾಡಿದ್ದಾರೆ ಎಂದು ತೋರಿಸ್ತಾ ಇದ್ದಾರೆ. ಈಗ ಇಲ್ಲಿ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.